ಸುಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಗ್ರಾಮ ಪಂಚಾಯತ್ ಸೇರಿನಂಚ ಸರ್ಕಾರದ ಮಾತ ಸ್ಥಳೀಯ ಸಂಸ್ಥೆಗಳಿಗೆ ಎಐ ವ್ಯವಸ್ಥೆ ಸೇರ್ಸವು ಅಗತ್ಯ ಉಂಡು ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಪಂತೆರು ಬೆಂಗಳೂರು ಎಐ ಫಾರ್ ವಿಕಸಿತ ಭಾರತ್ ಸಿಎಕ್ಸ್ಒ ಶೃಂಗಸಭೆ ಉದ್ದೀಪನ ಮಲ್ತದ ಅರ್ಪ ತಿರುಗಿರು ರೀಜನ್ ಎಸಿಸ್ ಎಐ ಸಂಸ್ಥೆ ನಡಪಾಯಿನ ಎಐ ಫಾರ್ ವಿಕಸಿತ ಭಾರತ್ ಸಿಎಕ್ಸ್ಒ ಶೃಂಗಸಭೆ ಬೆಂಗಳೂರದ ಐಟಿಸಿ ವಿನ್ಸರ್ ಹೋಟೆಲ್ ನಡೆತುಂಡು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಯುಟಿ ಖಾದರ್ ಶೃಂಗಸಭೆ ಉದ್ದೀಪನ ಮಲ್ತೆರು ಮಂತ್ರಿ ಖಾದರ್ ಪಾತಿರ್ದು ಗ್ರಾಮ ಪಂಚಾಯತ್ ಸೇರಿನಂಚ ಸರ್ಕಾರದ ಮಾತ ಸ್ಥಳೀಯ ಸಂಸ್ಥೆಗಳಿಗೆ ಎಐ ವ್ಯವಸ್ಥೆ ಸೇರ್ಸವನ್ನ ಅಗತ್ಯ ಆದುಂಡು ತಾನು ವಿಧಾನಸಭೆತ ಸ್ಪೀಕರ್ ಆದಪ್ಪನಾಗ ಸದನಡು ಮಂತ್ರಿ ಬೊಕ್ಕ ಶಾಸಕರ್ನ ಪೋಪರಿ ಬರ್ಪರಿ ಪಿಂದೊನೆರೆ ಈ ಕೆಮರಾ ಪಾಡ್ಪಾದಿತ್ತೆ ನನ್ನದ ದಿನೊಕ್ಲೇಡು ಪ್ರತಿಯೊಂಜಿ ಶಾಸಕಾಂಗ ಮಂತ್ರಿಲೆಗ್ಲ ಎಐ ಕಾರ್ಯಂತರಿನ ದೀಪನ ಅಗತ್ಯ ಉಂಡು ಎಂದು ಪಂಡಿರು ರೀಜನ್ ಎಸಿ ಸಂಸ್ಥೆದ ರೀಜನ್ ಹೆಲ್ತ್ ಎಟಿಎಂ ಯಂತ್ರ ಉದ್ದೀಪನ ಮಲ್ತಿನ ಮಂತ್ರಿಯರು ಅರೆನ ಆರೋಗ್ಯ ಪರೀಕ್ಷೆ ಮಲ್ತೊಂಡಿರು ಈ ಯಂತ್ರ ರಾಜ್ಯದ ಪ್ರತಿಯೊರಿ ತೀರ್ಥಮಟ್ಟದ ಜನಕ್ಲೆಗ್ಲ ಮುಟ್ಟುನಂಚ ಮಲ್ಪಲೆಂದು ಆರು ಭಿನ್ನಾಯ್ತೊಂಡಿರು ರೀಜನ್ ಎಸಿ ಸಂಸ್ಥೆದ ತಾಪಕ ಗುರ್ಕಾರ್ಯರು ಡಾಕ್ಟರ್ ಮಾರ್ಕ್ ಸರ್ಮಂಜ ಎಜುಟೆಕ್ ಬೊಕ್ಕ ಇಂಡಸ್ಟ್ರಿಯಲ್ ಐಜಿದ ಸೀತಾರಾಮನ್ ಭಾರತದ ಜಿಪಿಟಿದ ಹಿರಿಯ ಒತ್ತು ಗುರ್ಕಾರ್ಯರು ಶಶಾಂಕ್ ಠಾಕೂರ್ ಕಾರ್ಯಕ್ರಮ ಇತ್ತಿರು That will very clearly is to give me who comes first and how many time he has gone outside, how many time he has come inside. Ultimately, out of total so many hours of assembly, how many hours is in the chair? Where I used to guess, because anyone tell me also I have come early, you not give me time to speak. I tell wait 1 minute. Tomorrow I'll give the data, how many time you were there, what time you come. So they used to come little early, those who wanted. So who has to come on the more time they have to spend in the house, or those who come early, I have to give them more importance when asking questions or discussions. If any of the MLAs are out of 10-15 days very punctually attended with the most of them, if they have got any training outside the country or outside the Bangalore, any training is there, we used to give the preference for them. ಪುರಾಣಲು ನಂಕು ಬಾರಿ ಎಡ್ಡೆ ವಿಚಾರಳಿನ ಕಲ್ಪ ಉಂಡು ಐತ ಬಿಲಿನ ಇತ್ತೆದ ಆಲ್ಮಗು ಪೊಲಬು ಮಲ್ಪನ ಅಗತ್ಯ ಉಂಡು ಬೆದ್ರದ ಡಾಕ್ಟರ್ ಮೋಹನ್ ಆಳ್ವೇರು ಪಂತೆರು ನಮ್ಮ ಕುಡ್ಲ ಚಾನಲ್ದ ಪುರಾಣ ಲೋಕ ಪನ್ಪನ ಹೊಸ ಕಾರ್ಯಕ್ರಮ ಲೋಕಾರ್ಪಣೆ ಮಲ್ತದ ಆರ್ಪಾತಿರಿಯರು ನಮ್ಮ ಕುಡ್ಲ ಚಾನಲ್ ಪುರಾಣ ಲೋಕ ಪನ್ಪನ ಹೊಸ ಕಾರ್ಯಕ್ರಮ ಪ್ರಸಾರ ಮಲ್ಪರಿತದ ಐತ ಲೋಕಾರ್ಪಣೆ ಸೋಮವಾರ ನಡೆತಂಡ ಐತಂಚ ಪುರಾಣ ಕಾವ್ಯ ವಾಚನ ಬುಕ ಪ್ರವಚನ ಕಾರ್ಯಕ್ರಮ ನನ್ನದ ಐತಾರ ನಮ್ಮ ಕುಡ್ಲ ಚಾನಲ್ ಪ್ರಸಾರ ಆಯರುಂಡು ಸೋಮವಾರ ಬಯ್ಯಗ ನಮ್ಮ ಕುಡ್ಲ ಸ್ಟುಡಿಯೋದ ಲಕ್ಷ್ಮಿ ಬಿಪಿ ಕರ್ಕೇರ ಚಾವಡಿಡು ನಡೆತಿನ ಲೋಕಾರ್ಪಣೆದ ಲೀಸಡ್ ನಿತಿನ್ ಸಾಲ್ಯಾನ್ ಎತ್ಕೊಂಡೆರು ಪುರಾಣ ಪ್ರವಚನ ನಡಪಾದ ಕೊರ್ಪುನ ಪ್ರೊಫೆಸರ್ ಭಾಸ್ಕರ್ ಕುಕ್ವಳ್ಳಿ ಸುರುತ ಪಾತ್ರ ಪಡೆದು ಜನಕ್ಲೆಗ ಸಂತೋಷ ಕೊರ್ಪುನ ಓವೇ ಆವಡು ಅವು ದೇವಿರ್ನ ಪೂಜೆಗೆ ಸಮ ಪನ್ಪಿನ ಪಾತ್ರ ಉಂಡು ನಮ್ಮ ಕುಡ್ಲ ಚಾನಲ್ ಜನಕ್ಲಿಗ ಸಂಸ್ಕಾರ ಕೊರ್ಪುನ ಕಾರ್ಯಕ್ರಮ ಮಲ್ತೊಂದು ಬೈದ ದುಂಬು ಐತಾರುಡ್ದು ಐತಾರ ಕಾರ್ಯಕ್ರಮಟೋ ಕೊರೊಂದಿತ್ತದ ಒಂದು ದಿನ ಕಾರ್ಯಕ್ರಮನು ಪಿರ ಕೊರೊಂದುಲ್ಲ ತಾನು ಬೇತೆ ಬೇತೆ ಕ್ಷೇತ್ರಗಳಿಗೆ ಬರಿತಿನ ಕನ್ನಡ ತುಳು ಭಕ್ತಿ ಗೀತೆಲೆನ ಬೂಕುದ ರೂಪಡು ನಿರಾಜನ ಪುದರಡು ಅಚ್ಚಿ ಮಲ್ಪಾದು ಬುಡುಗಡೆ ಆಪುಂಡು ನಿರಾಜನ ಪಂಡ ದೇವಿರೆಗ್ ಎದುರು ಪತ್ತುನ ಆರತಿಯಿಂದ ಪಂಡೆರು ಪುರಾಣ ಲೋಕ ಕಾರ್ಯಕ್ರಮನು ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಲೋಕಾರ್ಪಣೆ ಮಲ್ತೆರು ಮೋಹನ್ ಆಳ್ವೇರು ಪಾತಿರ್ದು ಪುರಾಣಲು ನಂಕ ಬಾರಿ ಎಡ್ಡೆ ವಿಚಾರಲೇನು ಕಲ್ಪಾವ ಆಯ್ತ ಬಿಲಿನ ಇತ್ತೆದ ಅಲ್ಮಗು ಪೊಲಬು ಮಲ್ಪನ ಅಗತ್ಯ ಉಂಡು ಅಂಚಾದ ನಮ್ಮ ಕುಡ್ಲಾಸುರು ಮಲ್ಪರಪ್ಪನ ಪುರಾಣ ಲೋಕ ಕಾರ್ಯಕ್ರಮಗೂ ದಿಂಜ ಮಹತ್ವ ಉಂಡೊಂದು ಪಂಡಿನ ಆರು ಕಾರ್ಯಕ್ರಮಕ್ಕೂ ಎಡ್ಡೆಪ್ಪು ಬಯಕೇರು ಭಾಸ್ಕರ್ ರೈ ಕುಕ್ವಳ್ಳಿ ಬರೆತಿನ ನಿರಾಜನ ಭಕ್ತಿಗೀತೆಲಿನ ಬೂಕದ ಬಗೆಟ್ ಕುಡ್ಲಾ ವಿಶ್ವವಿದ್ಯಾನಿಲಯದ ದುಂಬುದ ಪ್ರಾಧ್ಯಾಪಕರು ಡಾಕ್ಟರ್ ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟಿ ಪೊಲಬು ಮಲ್ತು ಕೊರಿಯರು ಉದ್ಯಮಿ ಕುಂಬ್ಳೆ ಇಂಚ್ಲಂಪಾಡಿ ಮುಂಡಪಳ್ಳ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೆ ಸೇರಿರೋ ಕೆಕೆ ಶೆಟ್ಟಿ ಕುತ್ತಿಕಾರ್ ಬುಡುಗಡೆ ಮಲ್ತೇರು ಕೆಕೆ ಶೆಟ್ಟಿ ಪಾತಿರ್ದು ಭಾಸ್ಕರ್ ರೈ ಕುಕ್ವಳ್ಳಿ ಸಾಹಿತ್ಯದ ಒಟ್ಟುಗೂ ದೇವಿರ್ನ ಕೆಲಸಡು ಸೇರೊಂದೇರು ಆರ್ಬರೀನ ಭಕ್ತಿ ಪದಕುಲು ಪ್ರತಿಯೊರಿಯನ ಬಾಯಿಡ್ಲ ಬರಡೊಂದು ಪಂಡೇರು ಬೂಕುದ ಪ್ರಕಾಶಕರು ಕುಡ್ಲದ ಆಕೃತಿ ಆಶಯ ಪ್ರಕಾಶನದ ಕಲ್ಲೂರು ನಾಗೇಶ್ ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರಾಯಿನ ಹರೀಶ್ ಬಿ ಕರ್ಕೇರ ಬೊಕ್ಕ ಲೀಲಾಕ್ಷ ಬಿ ಕರ್ಕೇರ ಕಾರ್ಯಕ್ರಮ ಇದ್ದರು ನಮ್ಮ ಕುಡ್ಲ ಚಾನಲ್ ಪುರಾಣ ಲೋಕದ ವಾಚನ ಬೊಕ್ಕ ಪ್ರವಚನ ಕಾರ್ಯಕ್ರಮ ಆಗಸ್ಟ್ 9 ಐತಾರೊಡ್ದು ಐತಾರ ಕಾಂಡೆ 9 ಗಂಟೆಗೆ ಪ್ರಸಾರ ಆಯರೆಂಡು ಅಂಗಾರೆ ರಾತ್ರಿ 9 ಒಂದು ಪೀರಾ ಪ್ರಸಾರ ಆಪುಂಡು.
1999 ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಈ ಒಂದು ವಾಹಿನಿ ಈಗ 26 ವರ್ಷವನ್ನು ದಾಟಿ ಹಲವಾರು ವಿಚಾರದಲ್ಲಿ, ಅದರಲ್ಲೂ ಭಾಳ ಮುಖ್ಯವಾಗಿ ಯಕ್ಷಗಾನದ ವಿಚಾರದಲ್ಲಿ, ನಮ್ಮ ದೈವಾರಾಧನೆ ವಿಚಾರದಲ್ಲಿ, ಒಟ್ಟು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅವರ ಒಂದು 8 ಚಾನೆಲ್ನವರು 24x7 ಇಡೀ ದಿನ ಒಂದು ಮಾಡುವಂಥ ಕೆಲಸ, ಅದು ಬಹಳ ದೊಡ್ಡ ಒಂದು ಕೆಲಸ. ಇದು ನಮ್ಮ ಒಂದು ಸಮಾಜವನ್ನು, ನಮ್ಮ ಒಂದು ಧಾರ್ಮಿಕತೆಗೆ ಒಂದು ಸಮಾಜವನ್ನು ಕಟ್ಟುವ ಮತ್ತು ಇಡೀ ಸಮಾಜಕ್ಕೆ ಒಂದು ಸಂತೋಷವನ್ನು ಕೊಡುವ, ಮನೋರಂಜನೆಯನ್ನು ಕೊಡುವ ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಭಾಳ 27 ವರ್ಷದಿಂದ ಇವತ್ತು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಈಗ ನಳಚರಿತ್ರೆಯನ್ನು ಇಟ್ಟುಕೊಂಡು ಇನ್ನು ನಡೆಯುವಂಥ ಕಾರ್ಯಕ್ರಮ, ಒಂದು ರೀತಿಯಲ್ಲಿ ಸಂಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಆರಂಭದಿಂದಲೂ ಕೂಡ ನಾವು ಮಾಡಿಕೊಂಡು ಬಂದದ್ದು. ಎಷ್ಟೇ ಮನೋರಂಜನೆಯ ಬೇರೆ ಬೇರೆ ವೈವಿಧ್ಯಮಯ ರಂಜನೀಯ ಕಾರ್ಯಕ್ರಮ ನಾವು ಕೊಟ್ಟರೂ ಕೂಡ ನಮ್ಮ ಇತಿಹಾಸ ಪುರಾಣಗಳಲ್ಲಿದ್ದಂತಹ ಮೌಲ್ಯಗಳನ್ನು ಜನರಿಗೆ ತಿಳಿಸುವಂಥ ಕೆಲಸಗಳನ್ನು ಈ ಹೊತ್ತಿಗೆ ನಾವು ಮಾಡಲೇಬೇಕು. ಯಾಕಂದರೆ ನಾವು ಸಮಾಜದ ಸುತ್ತಮುತ್ತ ನೋಡ್ತಾ ಇದ್ದೇವೆ, ಬೇರೆ ಬೇರೆ ರೀತಿಯ ಜನರನ್ನು ತಪ್ಪು ಹಾದಿಗೆ ಎಳೆಯುವಂತಹ ಕೆಲಸಗಳು ತುಂಬ ನಡೀತಾ ಇದ್ದಾವೆ. ಅದು ಸ್ವಲ್ಪ ಆದರೂ ಕಡಿಮೆ ಆಗಬೇಕಾಗಿದ್ದರೆ ನಮ್ಮ ಮುಂದಿನ ಸಂತಾನಕ್ಕೆ ಅದನ್ನು ತಿಳಿಸುವಂಥ ಪ್ರಯತ್ನ ಆಗಬೇಕು. ನೀರಾಜನ ಅಂತಹ ದೇವರ ಒಂದು ಗಾನವನ್ನು ಅವರು ಬರೆದಿದ್ದಾರೆ. ಇದು ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕೆಂದರೆ ನಾನು ಕೂಡ ತುಂಬ ವರ್ಷದಿಂದ ದೇವರ ಕೆಲಸವನ್ನು ನಾನು ಮಾಡ್ತಿದ್ದೇನೆ. ಅಂತಹ ಆ ಕೆಲಸದಲ್ಲಿ ಇವರು ಕೂಡ ಒಂದು ಆಸಕ್ತಿ ತೋರಿಸಿ ಇಂತಹ ಒಂದು ಕೃತಿಯನ್ನು ಬರೆದಿದ್ದಾರೆ ಅಂದರೆ ಇದು ನಿಜವಾಗಿಯೂ ನನಗೆ ತುಂಬ ಸಂತೋಷ ತಂದಿದೆ. ಆದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರು ಬರೆದಂತಹ ಈ ಕೃತಿ ನಮ್ಮ ಪೂರಾ ಮಂಗಳೂರು, ಸೌತ್ ಕೇಂದ್ರ, ಕಾಸರಗೋಡು ಎಲ್ಲ ಕಡೆಯಲ್ಲಿ ತುಂಬ ಹೆಸರುವಾಸಿಯಾಗಲಿ, ಪ್ರತಿಯೊಬ್ಬರ ಬಾಯಿಯಲ್ಲೂ ಕೂಡ ಈ ಗಾನ ಬರಲಿ. ಈ ಕೃತಿ ಯಾಕೆ ವಿಶಿಷ್ಟ ಅನ್ನುವ ಬಗ್ಗೆ ತುಳು ಮತ್ತು ಕನ್ನಡದಲ್ಲಿರುವಂಥ ಕೃತಿ, ಈ ಕಾರಣಕ್ಕಾಗಿ ಈ ಕೃತಿ ಬಹಳ ವಿಶಿಷ್ಟ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇದು ಒಂದು ಸ್ತುತಿ ಮತ್ತು ಸುಗಿಪು ಗೀತೆಗಳ ಒಂದು ಸಂಕಲನ. ಈ ಸ್ತುತಿ ಅದು ದೇವರಿಗೆ ಸಂಬಂಧಪಟ್ಟಿದ್ದಾದರೆ ಸುಗಿಪು ಅದು ದೈವಕ್ಕೆ ಸಂಬಂಧಪಟ್ಟಿರೋದು. ಸೊ ಹಾಗಾಗಿ ಈ ದೇವರ ಸ್ತುತಿ ಮತ್ತು ದೈವದ ಸುಗಿಪುಗಳಿಗೆ ಸಂಬಂಧಪಟ್ಟಂಥ ಹಲವಾರು ಹಾಡುಗಳನ್ನು ನಾವು ಇದರಲ್ಲಿ ಗಮನಿಸಿಕೊಳ್ತೇವೆ. ಮೊಳಹಳ್ಳಿ ಬೋರಿದ ಗಾಡಿಡು ಸಂಚಾರ ಮಲ್ತದು ಜಿಲ್ಲೆಡು ಸಹಕಾರಿ ಕ್ಷೇತ್ರನು ಬೊಳೆಪಾಯರೆ ಪ್ರಾಮಾಣಿಕವಾದ ಪುಣ್ಯತೆರಂದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಪಂತೆರು ಜಗದೀಶ್ ಚಂದ್ರ ಅಂಚನ್ ಸೂಟರಪೇಟೆ ಬರುತ್ತಿನ ತ್ಯಾಗಮಯಿ ಮೊಳಹಳ್ಳಿ ಪನ್ಪುನ ಬೂಕ ಬುಡುಗಡೆ ಮಲ್ತದು ಅರ್ಪಾತಿರಿಯರು. ಮಾತರೀತಿಡ್ಲ ಸಮಾಜದ ಅಭಿವೃದ್ಧಿದ ಕನಕಟ್ಟದಿತ್ತಿನ ಮಹಾನ್ ಚೇತನ ಸಹಕಾರಿ ರಂಗದ ಪಿತಾಮಹ ಮೊಳಹಳ್ಳಿ ಶಿವರಾಯರ್ನ ಬದುಕು ಬೊಕ್ಕ ಸಹಕಾರ ಕ್ಷೇತ್ರಡು ಸಂದಾಯಿನ ಸಾರ್ಥಕ ಸಮಾಜ ಸೇವೆದ ಬಗೆಟ್ ಪತ್ರಿಕೆಲೆನ ಗೊಬ್ಬುದ ಬರವು ಸಾಹಿತ್ಯದಾರು ಸೂಟರ್ಪೇಟೆ ಕೋರ್ದಬ್ಬು ದೈವಸ್ಥಾನ ಸಮಿತಿದ ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ ಬರೆತಿನ ತ್ಯಾಗಮಯಿ ಮೊಳಹಳ್ಳಿ ಪನ್ಪುನ ಬೂಕ ಬುಡುಗಡೆ ಕಾರ್ಯಕ್ರಮ ಸೋಮವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣಡು ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ಗುರುಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಬೂಕ ಬುಡುಗಡೆ ಮಲ್ತದ ಪಾತಿರ್ದು ಎಂಕ್ಲನ ಬ್ಯಾಂಕದ ಪ್ರಧಾನ ಆಫೀಸ್ದ ಕಿರಿಯ ನಿರೀಕ್ಷಕರ ಬೊಕ್ಕ ಪತ್ರಿಕೋದ್ಯಮಡು ಗೊಬ್ಬುಲೇನ ಬರವುದಾರಾದು ಸುಮಾರು 35 ವರ್ಷಲೆಡ್ದು ಗುರ್ತ ಮಲ್ತವನ್ನ ಜಗದೀಶ್ ಚಂದ್ರ ಅಂಚನ್ ತ್ಯಾಗಮಯಿ ಮೊಳಹಳ್ಳಿ ಬೂಕದ ಲೇಖಕರಾದುಲ್ಲೆರು. ಮೊಳಹಳ್ಳಿ ಬೋರಿದ ಗಾಡಿಡು ಸಂಚಾರ ಮಲ್ತದ ಜಿಲ್ಲೆಡು ಸಹಕಾರಿ ಕ್ಷೇತ್ರನು ಬುಳೆಪಾಯರೆ ಪ್ರಾಮಾಣಿಕವಾದ ಪುಣ್ಯತೆರು. ಕುಂದಾಪುರದ ಮೊಳಹಳ್ಳಿಡ ಪುಟ್ಟುಂಡಲ ಪುತ್ತೂರುಡು ವಾಸ ಮಲ್ತದ ವಕೀಲ ಕೆಲಸೊಡಿತ್ತಲ್ಲ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣ ಆಯ್ನಾರು. ಅಂಚನರಿನ ಬೂಕು ನಂಕ ಮತ ಮಾರ್ಗದರ್ಶಿ ಆವಡೆಂದು ಪಂಡಿರು. ಬೂಕು ಬರೆಯಿದ ಜಗದೀಶ್ ಚಂದ್ರ ಅಂಚನ್ ಪಾತಿರ್ದು ಮಾಮಲ್ಲ ವ್ಯಕ್ತಿತ್ವದ ಮೊಳಹಳ್ಳಿ ಶಿವರಾಯರ್ನ ಜೀವನ ಚರಿತ್ರೆ ಆದರ್ಶ ಬೊಕ್ಕ ಆರು ಸಹಕಾರಿ ಕ್ಷೇತ್ರನ ದುಂಬು ನಡಪಾಯಿನ ಬಗೆಟ್ ಪೂರಾ ಮಾಹಿತಿದ ಒಟ್ಟುಗೂ ತ್ಯಾಗಮಯಿ ಮೊಳಹಳ್ಳಿ ಪನ್ಪುನ ಬೂಕುನು ಬರೆದಿತ್ತದ ಒಂದು 35 ವರ್ಷಲಿನ ವೃತ್ತಿ ಜೀವನದ ಸುರುತ ಸಹಕಾರ ಬೂಕ ಆದುಂಡು. ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಮಾರ್ಗದರ್ಶನುಡು ಇಂದಿನ ಬರೆತೆ ಪಂಡಿದ್ ಐಕ ಸಾಕಾರ ಕೊರ್ನ ಮಾತ್ರೆಗಳ ಮೆಚ್ಚುಗೆ ತಿರಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ಉತ್ತು ಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಸಿಇಒ ಗೋಪಾಲ್ ಕೃಷ್ಣ ಭಟ್, ನಬಾರ್ಡ್ ಸಿಜಿಎಂ ಸಂಗೀತಕರ್ತ
ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಶಶಿಕುಮಾರ್ ರೈ ಬಾಲ್ಯೊಟ್ಟು, ಬ್ಯಾಂಕ್ ನಿರ್ದೇಶಕರ ಶಿವಕುಮಾರ್ ಶೆಟ್ಟಿ, ಜನರಲ್ ಮ್ಯಾನೇಜರ್ ಸುನಿಲ್ ಕುಮಾರ್ ಹೊಳ್ಳ, ಸಹಕಾರ ಸಂಘುಲಿನ ದಕ್ಷಿಣ ಕನ್ನಡ ಜಿಲ್ಲಾ ಒತ್ತು ನಿಬಂಧಕರು ರಮೇಶ್ ಎನ್, ಸಹಾಯಕ ನಿಬಂಧಕರು ಸುಧೀರ್ ಕುಮಾರ್ ಕಾರ್ಯಕ್ರಮ ಮುಟ್ಟಿರ್ತಾರೆ. ವಾರ್ತಾಮಾಣಿ ಸುಬ್ರಹ್ಮಣ್ಯ ಪಡುಕೋಣೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಅವರು ಈವರೆಗೆ ಸುಮಾರು 4,500 ಲೇಖನಗಳನ್ನು ಬರೆದು ಕ್ರೀಡೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಇವತ್ತು ಅವರು ಸಹಕಾರಿ ಕ್ಷೇತ್ರದ ಒಬ್ಬ ಮೊಳಹಳ್ಳಿ ಶಿವರಾಯ, ನಾಳೆ ಅವರ ಜನ್ಮದಿನ ಇದೆ. ಅವರ ಪುಸ್ತಕ ಬಿಡುಗಡೆಯನ್ನು ಇವತ್ತು ಮಾಡಿ ಸಹಕಾರಿ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಬೆಳೆದಿದೆ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಬರೀ ಬ್ಯಾಂಕಿನಲ್ಲಿ ಮಾತ್ರ ಕೆಲಸ ಮಾಡಲಿಲ್ಲ, ಇತರ ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಈ ಪುಸ್ತಕವನ್ನು ಬಿಡುಗಡೆ ಇವತ್ತು ಮಾಡಿದ್ದಾರೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಹಾರಧಾನ್ಯದ ಕೊರತೆ ಕಂಡಾಗ ಸ್ಟೋರ್ಸ್, ಕೋಆಪರೇಟಿವ್ ಸ್ಟೋರ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮುಖಾಂತರ ಆಹಾರವನ್ನು ವಿತರಿಸುವಂಥ ಕೆಲಸವನ್ನು ಮೊಳಹಳ್ಳಿ ಶಿವರಾಯರು ಮಾಡಿದ್ದಾರೆ. ಮುಖ್ಯವಾಗಿ ನಾನೊಬ್ಬ ಕ್ರೀಡಾ ಲೇಖಕ. ನಾನು ಸಾಮಾಜಿಕವಾದ ಚಟುವಟಿಕೆಯ ಬಗ್ಗೆ ಇದ್ದರೂ ಕೂಡ ಒಂದು ವ್ಯಕ್ತಿತ್ವದ ಬಗ್ಗೆ ಬರೆದ ಪುಸ್ತಕ ಇದು ಮೊದಲನೇದು. ಯಾಕಂದರೆ ನಾನು ಕಳೆದ 10 ವರ್ಷಗಳಿಂದ ಸಹಕಾರ ಕ್ಷೇತ್ರದ ಪಿತಾಮಹ ಮೊಳಹಳ್ಳಿ ಶಿವರಾಯರ ಹುಟ್ಟುಹಬ್ಬದ ಅಂದು ಆಗಸ್ಟ್ 4ರಂದು ವಿವಿಧ ಪತ್ರಿಕೆಗಳಿಗೆ ಲೇಖನವನ್ನು ಅವರ ಬಗ್ಗೆ ಬರೆದಿದ್ದೆ. ಆದರೆ ಒಂದು ಪುಸ್ತಕ ರಚನೆ ಮಾಡಬೇಕೆನ್ನುವ ಒಂದು ಅಭಿಲಾಷೆ ನನಗೆ 1 ತಿಂಗಳ ಮೊದಲು ಹುಟ್ಟಿಕೊಂಡಿತು. ಆದರೆ ಅದನ್ನು ನಿರಂತರವಾಗಿ ಆ 1 ತಿಂಗಳಲ್ಲಿ ರಾತ್ರಿ ನನ್ನ ಕೆಲಸದ ಒತ್ತಡದ ನಡುವೆಯೂ ರಾತ್ರಿಯನ್ನು ಹಗಲು ಮಾಡಿದ ದಿನಗಳು ಸಹ ಇದೆ. ಹಾಗಾಗಿ ಇದೊಂದು ಉತ್ತಮ ಕೃತಿಯಾಗಿ ಮೂಡಿರಬಹುದಂತ ನನ್ನೊಂದು ಅಭಿಲಾಷೆ. ಸನಾತನ ಧರ್ಮ ಲೋಕದ ಎಡ್ಡೆಪ್ಪು ಬೈಕುನ ಸಿದ್ಧಾಂತ ಅಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರು. ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ನಡತೊಂದಿಪ್ಪುನ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆಡು 22ನೇ ದಿನದ ಆರಾಧನೆಡು 6 ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಜುಲೈ 16 ಆಗಸ್ಟ್ 28 ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆದ ದಿನ ಮುಟ್ಟ 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡೆತೊಂದುಂಡು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ನಡೆತೊಂದು ಪುನಃ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆಡು ಈ ಐತಾರ 22ನೇ ದಿನದ ಪೂಜೆಗೆ ಅಟ್ಟಣೆ ಆದಿತ್ತಂಡು. ಪುಲ್ಯಕಾಂಡೆ ಗಣಪತಿ ಹೋಮ, ಭಜನಾ ಸಂಕೀರ್ತನೆ, ಪಂಚಾಮೃತ ಅಭಿಷೇಕ, ಕಲ್ಪೋಕ್ತ ಲಕ್ಷ್ಮೀ ಪೂಜೆ, ವಾಯಿನ ದಾನ, ಗುರುಪೂಜೆ, ಬಾಲಭೋಜನ, ನಾಗದೇವರಿಗೆ ಪೇರದ ಅಭಿಷೇಕ ಬೊಕ್ಕ ಗೋಮಾತಾ ಪೂಜೆ ನಡಪಾಯಿರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬೇತೆ ಕ್ಷೇತ್ರ ವಲಯದ ಬಿನ್ನಿರು ಬೊಕ್ಕ ಭಕ್ತಿಯರು ಇತ್ತದ ತುಡರು ಬಲ್ಪು ಪೊತ್ತಾದ ಧಾರ್ಮಿಕ ಕಾರ್ಯಲು ಸುರುವಾಂಡು. ಸಾಮೂಹಿಕ ಕುಂಕುಮಾರ್ಚನೆ, ಮಧ್ಯಾಹ್ನದ ಮಹಾಪೂಜೆ ಆದ ನುಪ್ಪು ನಡೆತಂಡು. ಬಯ್ಯಾಗ ಪೊರ್ತು ಕಂತ್ನಾಗ ಶ್ರೀ ಲಕ್ಷ್ಮೀ ಪೂಜೆ ಕರಿತೇರು. ಊರ ಪರ ಊರ ಭಕ್ತರು ಈ ಪುಣ್ಯ ಕಾರ್ಯೋಡು ಪಾಲ್ದೆತ್ತೊಂಡರು. ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಸಮಿತಿದಕಲು, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದಕಲು, ಮಹಿಳಾ ಸಮಿತಿದಕಲು, ವಲಯ ಸಮಿತಿದಕಲು, ಶ್ರೀಧಾಮ ಮಿತ್ರ ವೃಂದದಕಲು ಕಾರ್ಯಕ್ರಮ ಇತ್ತೇರು. 22ನೇ ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆದಲ್ಲಿ ಕೊಡು ನಡತಿನ ಧಾರ್ಮಿಕ ಸಭೆಟು ಸಮಿತಿ ಸಭೆಟು ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಸಮಿತಿ ಗುರುಕಾರ್ಯರು ಕೆಯೂರು ನಾರಾಯಣ್ ಭಟ್ ಎತ್ಕೊಂಡಿರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸನಾತನ ಧರ್ಮ ಲೋಕದ ಎಡ್ಡೆಬ್ಬ ಬೈಕುನ ಸಿದ್ಧಾಂತ, ಸನಾತನ ಸಂಸ್ಕೃತಿಯ ಜೀವನದ ಬೀಲೆ ಉಂಡು, ನಮಕಾದ ಬದುಕುನ ಬದಲು ಲೋಕದ ಎಡ್ಡೆಪ್ಪಗಾದ ಬದುಕುಗಾಂದು ಪಂಡಿರು. ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಗುರುಕಾರ್ಯರು ಮೋನಪ್ಪ ಭಂಡಾರಿ ಗುರುಕಾರ್ಮೆ ವಹಿಸದಿದ್ದರು. ಜ್ಯೋತಿಷರು ಅಶ್ವಿನ್ ಭಟ್, ಆಟಿ ಕುಕ್ಕೋ ಧಾರ್ಮಿಕ ಉಪನ್ಯಾಸ ಕೊರಿಯರು. ವ್ರತಾಚರಣೆ ಸಮಿತಿದ ಮರ್ಯಾದಿ ಮಾರ್ಗದರ್ಶಕರು ಡಾಕ್ಟರ್ ಆಶಾ ಜ್ಯೋತಿರೈ ಮಾಲಾಡಿ, ಉದ್ಯಮಿ ವಿಠಲ ಬೆಂಗಳೂರು, ಅಧ್ಯಾಪಕರು ಶುಭಲತಾ ಹಾರಾಡಿ, ಅಶ್ವಥ ಪೂಜಾರಿ ಲಾಲ್ಬಾಗ್ ಚಿಪ್ಪಾರ್, ಉದ್ಯಮಿ ಲೋಕೇಶ್ ಬೆಂಗಳೂರು, ಶ್ರೀನಿಧಿ ಬೊಮ್ಮಸಂದ್ರ ಇಂಚ ಬಿನ್ನೆರು ಪ್ರತಿಷ್ಠಾನದ ಟ್ರಸ್ಟಿಲು ಚಂದ್ರಶೇಖರ ಮೂಲ್ಯ, ರೇವತಿ ಪೆರ್ನೆ ಕಾರ್ಯಕ್ರಮ ಇತ್ತರು. ಭಜನಾ ಸಮಿತಿ ಸಂಚಾಲಕರು ಸತೀಶ್ ಕುಮಾರ್ ಕಾಪು, ಸೊಲ್ಮಿ ಸಂದಾಯರು, ಯತೀಶ್ ಬೆಟ್ಟಂಪಾಡಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರಿ. ಸನಾತನ ಅನ್ನುವಂಥ ಪದಕ್ಕೆ ಭಾಳ ಅರ್ಥ ಇದೆ, ಭಾಳ ಮೌಲ್ಯ ಇದೆ, ಬದುಕಿನ ಪೂರ್ಣ ಸಾರ್ಥಕತೆ ಇದೆ.
ಲೋಕಹಿತವನ್ನು ಬಯಸುವಂಥ ಸಿದ್ಧಾಂತ ಇದೆ. ವಿಶ್ವಶಾಂತಿಯನ್ನು ಕೊಡುವಂಥ ಮನೋಬಲ ಅದರಲ್ಲಿ ಅಡಕವಾಗಿರ್ತದೆ. ಅದಕ್ಕೆ ಅದನ್ನು ಸನಾತನ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಇಂಥ ಮೌಲ್ಯಾಧಾರಿತ ಬದ್ಧತೆಯಲ್ಲಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸುವಲ್ಲಿ ನಾವು ಪ್ರಯತ್ನ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತು ಈ ದೇಶ, ಈ ಸಂಸ್ಕೃತಿ, ಈ ಪರಂಪರೆಯ ಬಗ್ಗೆ ನಾವು ಯೋಚಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ನಮಗೋಸ್ಕರ ನಾವು ಬದುಕುವುದಲ್ಲ, ಲೋಕದ ಹಿತಕ್ಕೋಸ್ಕರ ಅನ್ನು ಇಟ್ಕೊಳ್ಳಬೇಕು. ನಮಗೋಸ್ಕರ ಬದುಕೋದು ದೊಡ್ಡ ವಿಚಾರ ಏನಲ್ಲ, ಅದು ಯಾರೂ ಬದುಕ್ಬೋದು. ಪ್ರತಿ ಜೀವ ಸಂಕುಲಗಳು ಸರೀಸೃಪಗಳು ಕೂಡ ಬದುಕ್ತವೆ. ಆದರೆ ಮನುಷ್ಯ ಬುದ್ಧಿಜೀವಿ. ನಾವು ನಮಗೋಸ್ಕರ ಬದುಕೋದಲ್ಲ, ಲೋಕದ ಹಿತಕ್ಕೋಸ್ಕರ, ಇನ್ನೊಬ್ಬರ ಒಳಿತಿಗೋಸ್ಕರ ಬದುಕುವಂಥದ್ದು ಜೀವನ. ಇಲ್ಲೊಂದು ಕಾರ್ಯಕ್ರಮಗಳು ಆಗ್ತಾ ಇರುವಂಥದ್ದೇ ನಮಗೆ ಒಂದು ಪುಣ್ಯದ ಕೆಲಸ ಅಂತ ಹೇಳುವಂಥದ್ದು. ಪುಣ್ಯದ ಒಂದು ಮಡಿಲಲ್ಲಿ ನಾವಿರುವಂತಹ ಸ್ಥಿತಿ ಇಂಥದ್ದು. ನಾವು ದೇವರ ಆರಾಧನೆಯನ್ನು ಮಾಡಬೇಕು ಅಂತಾದರೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಬೇಕು. ಆ ಭಕ್ತಿಯಿಂದ ಶ್ರದ್ಧೆಯಿಂದ ನಾವೊಂದು ಆರಾಧನೆ ಮಾಡಿದೆವು ಅಂತಾದರೆ ಅದು ಭಗವಂತನಿಗೆ ಪ್ರೀತಿಯಾಗ್ತದೆ ಅಂತ ಹೇಳುವಂಥದ್ದು. ಭಗವಂತನಿಗೆ ಬೇಕಾಗಿರುವಂಥದ್ದೇನು? ಭಕ್ತಿ ಮತ್ತು ಶ್ರದ್ಧೆ ಅಂತ. ಆ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಏನನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ಅದು ಭಗವಂತನಿಗೆ ಪ್ರೀತಿಯಾಗ್ತದೆ ಅಂತ ಹೇಳುವಂಥದ್ದು. ಬದುಕಡು ನಮ್ಮ ಏತೆ ಸಂಪೊಲಿತಂಡಲ ಒಂಜಿ ಅಂಶನು ಕುಟುಂಬಗೂ ದೇತದಿದ್ದು ಬಾಕಿದೇನು ಸಮಾಜಗೂ ಕೊರ್ಪುನ ಮನಸ್ಸು ಪೊಡೊಂದು ಡಾಕ್ಟರ್ ಪಿ ದಯಾನಂದ ಪೈ ಪಂತೆರು ಬಂಟ್ವಾಳ ಪಾಣೇರಡು ಅರಿನ ಸಾರ್ಥಕ ಬದುಕದ ಸಾಕ್ಷಾತ್ಕಾರದ ಸಚಿತ್ರ ಸಂಚಿಕೆ ಬಿಡುಗಡೆ ಮಲ್ತದ. ಈ ಕಾರ್ಯಕ್ರಮಟ್ಟು ಅರ್ಪಾತಿರಿಯರು ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಉಡಿಪದ ನಿಲಿಟ್ ಸೆಂಚುರಿ ರಿಯಲ್ ಎಸ್ಟೇಟ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಗುರುಕಾರ್ಯರು ಡಾಕ್ಟರ್ ಪಿ ದಯಾನಂದ ಪೈ ಸಾರ್ಥಕ ಬದುಕದ ಸಾಕ್ಷಾತ್ಕಾರದ ಸಚಿತ್ರ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಬಂಟ್ವಾಳ ಪಾಣೇರು ಶ್ರೀ ವೀರವಿಠಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಶ್ರೀ ಸುಕೃತೀಂದ್ರ ಕಲಾ ಮಂದಿರಡು ಐತಾರ ನಡೆತಂಡು. ಸಭಾಲೇಸುವುದು ದುಂಬತ್ತ ಶ್ರೀ ವೀರವಿಠಲ ವೆಂಕಟರಮಣ ಸ್ವಾಮಿ ದೇವರನ ಸಾನ್ನಿಧ್ಯಡು ಡಾಕ್ಟರ್ ಪಿ ದಯಾನಂದ ಪೈ ಸಾರ್ಥಕ ಬದುಕದ ಸಾಕ್ಷಾತ್ಕಾರ ಸಚಿತ್ರ ಸಂಚಿಕೆದ ಉದಿಪನ ನಡೆತಂಡು. ಪಾಣೇರು ಎಜುಕೇಷನ್ ಸೊಸೈಟಿ ಗುರುಕಾರ್ಯರು ನರೇಂದ್ರನಾಥ ಕುಡುವ ಎತ್ಕೊಂಡರು. ಸಂಚಾಲಕರು ಆರ್ ವಿವೇಕಾನಂದ ಶೆಣೈ ಸುರುತ ಪಾತ್ರ ಪಂಡರು. ಲೇಸುಡು ಡಾಕ್ಟರ್ ಪಿ ದಯಾನಂದ ಪೈ ಪಾತಿರ್ದು ಬದುಕಡು ನಮ್ಮ ಏತೆ ಸಂಪೂರಿತಂಡಲ ಒಂಜ ಅಂಶನು ಕುಟುಂಬಗೂ ದೆತ್ತದಿದ್ದು ಒರಿನೇನು ಸಮಾಜಗೂ ಕೊರ್ಪುನ ಮನಸ್ಸು ಮಲ್ಪೊಡು. ಬಲದಾಂತಿನ ಜನಕ್ಲೇನ ಬೊಕ್ಕ ಸಮಾಜದ ಏಳಿಗೆಗೆ ಬಿಂದಂಡ ಮಾತ್ರ ಬದುಕಡು ಸಾಕ್ಷಾತ್ಕಾರ ಪಡೆಯಲು ಸಾಧ್ಯ. ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಸಮಾಜದ ಏಳಿಗೆಗೆ ಪುಣೆ ಒಂದುಂಡು ಪಂಡಿನ ಅರ್ನ ಜೀವನ ಚರಿತ್ರೆಯನ್ನು ಬೂಕದ ರೂಪುಡುಕ ನೇರೆ ಸಾಕಾರ ಕೊರ್ನ ಮಾತ್ರೇಗ್ಲ ಸೊಲ್ಮೆ ಸಂದಾಯರು. ಹಾಂಗ್ಯೂ ಐಸ್ ಕ್ರೀಮ್ ಸಂಸ್ಥೆದ ಆಡಳಿತ ನಿರ್ದೇಶಕರು ಪ್ರದೀಪ್ ಜಿ ಪೈ ಡಾಕ್ಟರ್ ಪಿ ದಯಾನಂದ ಪೈ ಸಾರ್ಥಕ ಬದುಕದ ಸಾಕ್ಷಾತ್ಕಾರದ ಸಚಿತ್ರ ಸಂಚಿಕೆಯನ್ನು ಬಿಡುಗಡೆ ಮಲ್ತೇರು. ಪ್ರದೀಪ್ ಜಿ ಪೈ ಪಾತಿರ್ದ ದಯಾನಂದ ಪೈ ಬೊಕ್ಕ ಸತೀಶ್ ಪೈ ರಾಮಲಕ್ಷ್ಮಣರಂಚ ಒಟ್ಟಾದ ಕಾರ್ಯ ಮಲ್ತಂದುಲ್ಲೇರು. ಒಂದು ನಂಕ ಮಾತ ಆದರ್ಶ ಅಂತ ಪಂಡಿರು. ಮಲ್ಲ ಬಿನ್ನೆರು ಪುದರ ಪೊಯ್ ಲೆಕ್ಕ ಪರಿಶೋಧಕರು ಎಸ್ ನಾಯಕ್ ಪಾತಿರ್ದು ದಯಾನಂದ ಪೈ ಸಮಾಜದ ರೋಲ್ ಮಾಡೆಲ್ ಆದುಲ್ಲೇರು. ಅಂಚಾದಾರಿನ ಬೂಕು ಮಲ್ಪರೆ ನಿರ್ಧಾರ ಮಲ್ತದಿತ್ತ ಅಂತ ಪಂಡೇರು. ಪಾಣೇರು ವೀರವಿಠಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರು ಪ್ರಮೋದ್ ಭಾಟ್ ಗುರುಕಾರ್ಮಿ ವಹಿಸಿದ ಪಾತಿರ್ದು ದಯಾನಂದ ಪೈ ಎಂಕ್ಲಿನ ಸಮಾಜದ ಧ್ರುವ ನಕ್ಷತ್ರ ಅಂತ ಪಂಡೇರು. ದಯಾನಂದ ಪೈ ಏರ್ನ ಬೊಡೆದಿ ಮೋಹಿನಿ ಡಿ ಪೈ ರವೀಂದ್ರ ಪೈ ವಿದ್ಯಾ ಪೈ ಇಸ್ಕಾನ್ ಕುಡ್ಲಾ ಸಂಸ್ಥೆದ ಸ್ವಾಮಿ ಗುಣಕರ ದಾಸ ಬೂಕದ ಸಂಪಾದಕರು ಪ್ರಜ್ವಲ ಶೆಣೈ ಕಾರ್ಲಾ ಡಾಕ್ಟರ್ ಅನ್ನಪೂರ್ಣ ಕಾಮತ್ ಜಿಎಸ್ಪಿ ಹಿತರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಗುರುಕಾರ್ಯರು ಜಿ ಸತೀಶ್ ಹೆಗ್ಡೆ ಕೋಟಾ ಕಾರ್ಯಕ್ರಮ ವ್ಯವಸ್ಥೆದ ಮುಖ್ಯಸ್ಥರು ವಿಜಯಕುಮಾರ್ ಶೆಣೈ ವೆಂಕಟರಾಯ ಕಾಮತ್ ಬೆಳ್ಮಣ್ ಕಾರ್ಯಕ್ರಮ ಟಿತ್ತರು. ಜಿಎಸ್ಪಿ ಸಮಾಜ ಹಿತರಕ್ಷಣಾ ವೇದಿಕೆ ಒಡಿಪದ ಪ್ರಧಾನ ಕಾರ್ಯಂತರು ಸಾಣೂರು ನರಸಿಂಹ ಕಾಮತ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಭಾರಿ ಖುಷी जाल्ला जाल्यार मेगेल मन मात्र म्हाका कसकसली मन तूं समाधान आसकी तें पुराय जाल्ला म्हणून सांगू म्हाका हें जाता. फर्स्ट ऑफ ऑल स्टेजार होगळीशिके आमी होगळी कर्तव्य रूप इता म्हणटा हांव कसलें दान केलां म्हणून तरी हांव केल्लें न्हय तें म्हाका देवान कसली शक्ती दिल्या तें शक्ती हांव वापरता इता म्हणटा पुराय जाण तुमकां जर सांगता म्हणटा समाजातून कसं मेळटा की तें हांव समाजाक मागशी दिवं का तुमकां जावं जाल्यार कितलें आसा तें मान दवराची वरली लोपा समाजात दियाची त्या केन्ना जरी बारी सांग जाता म्हणटा आसता. म्हाका तत्वज्ञान सांगिल्लें अर्न इन मिलियन्स अर्न इन क्रोर्स बट वॉट एवर यू अर्न इट्स नॉट युअर्स कीप वॉट एवर दॅट इज रिक्वायर्ड फॉर युअर फॅमिली रेस्ट यू गिव बॅक टू द सोसायटी म्हणून सांगिल्लें. म्हाका आतां उदकां सत्ता हांव तेंच फॉलो करता. ನಾ ಕಂಡ ಅಪರೂಪದ ಮಹಾದಾನಿ ಡಾಕ್ಟರ್ ಪಿ ದಯಾನಂದ ಪೈ ಮಣು ದೇವರ ಮೇಲೆ ಅಪಾರ ಭಕ್ತಿ, ಸಮಾಜದ ಎಲ್ಲ ಗುರು ಹಿರಿಯರ ಬಗ್ಗೆ ಬಹಳಷ್ಟು ನಂಬಿಕೆ,
ಎಲ್ಲ ಜನರ ಬಗ್ಗೆ ಗೌರವ ಹೊಂದಿರುವ ಹಿರಿಯ ಉದ್ಯಮಿ ಸಮಾಜ ಸೇವಕ ಡಾಕ್ಟರ್ ಪಿ ದಯಾನಂದ ಪೈ ಅವರದ್ದು ಸರಳ ಸಜ್ಜನಿಕೆ, ವಿಶಿಷ್ಟ ವ್ಯಕ್ತಿತ್ವ. ಅವರ ಸಮಾಜ ಸೇವಾ ಕಾರ್ಯಕ್ಕೆ ಅವರ ಧರ್ಮಪತ್ನಿ ಶ್ರೀಮತಿ ಮೋಹಿನಿ ಡಿ ಪೈ, ಪುತ್ರ ರವೀಂದ್ರ ಪೈ, ಸಹೋದರ ಸತೀಶ್ ಪೈ ಮತ್ತು ಅವರ ಪತ್ನಿ ಶ್ರೀಮತಿ ಸಬಿತಾ ಪೈ ಸಂಪೂರ್ಣ ಸಹಕಾರ ಕೊಡುತ್ತಿದ್ದಾರೆ. ಕೋಣ ತಂಗೆಲೆ ನಿರಂತರದವನು जीवन अंतू मलगडेले देवाले आणि समाजाची सेव करता ती तांकां देव लॉन्जिटिविटी म्हळ्यार आयुश्य चड दिता आनी नॉलेज म्हळ्यार ज्ञान चड दिता, रेप्युटेशन कीर्ती चड दिता आनी स्ट्रेंथ बल चड दिता म्हणून. सो आयुर्विद्या यशोबलम हे पै मम्मा काजी कೈ चड चड सकले म्हळ्यार तुमगेले निरंतर जावन हे सेवे मुखांतर तुम्ही समाजाक गुरुवर्यांक आनीक विद्यार्थींक आनी उद्यम क्षेत्रांत मस्त जनाक तुम्ही सहकार आनी एक रोल मॉडेल जावन काम करता अस म्हणून सांगचेक भारी खुशी जाता. ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ್ನ 145ನೇ ವರ್ಷದ ಜನ್ಮ ದಿನಾಚರಣೆ ಅಂಗರೆ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣಡು ನಡೆತಂಡು. ಮೊಳಹಳ್ಳಿ ಶಿವರಾಯರ್ನ ಬಗೆಟ್ ಅರವಿಂದ ಚೊಕ್ಕಾಡಿ ಬರೆತಿನ ಆಕರ ಗ್ರಂಥನು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಬಿಡುಗಡೆ ಮಲ್ತಿರು. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೊಕ್ಕ ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಲಿಮಿಟೆಡ್ ಒಟ್ಟು ಸೇರಿಕೆಡು ಸಹಕಾರಿ ಪಿತಾಮಹ ಮೊಳಹಳ್ಳಿ ಶಿವರಾಯರ್ನ 145ನೇ ವರ್ಷದ ಜನ್ಮ ದಿನಾಚರಣೆ ಕುಡ್ಲದ ಜಿಲ್ಲಾ ಸಹಕಾರಿ ಬ್ಯಾಂಕ್ ಸಭಾಂಗಣಡು ಅಂಗಾರೆ ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಶಶಿಕುಮಾರ್ ರೈ ಬಾಲೆಟ್ಟು ಎತ್ಕೊಂಡರು. ಬ್ಯಾಂಕ್ ಗುರ್ಕಾರ್ಯರು ಬೊಕ್ಕ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಬೆಂಗಳೂರದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ಮಿಡು ಮೊಳಹಳ್ಳಿ ಶಿವರಾಯರ್ನ ಪಟ್ಟದ ಎದುರು ತುಡರ್ ಬಲ್ಪ ಪೊತ್ತಾದು ಪುರ್ಪ ಪಾಡ್ದು ಕಾರ್ಯಕ್ರಮ ಉದೀಪನಾಡು. ಸರ್ಕಾರದ ಬುಳಿಚಿಲುಗಾದು ಸಹಕಾರಿಯಾದ ಪ್ರಾಮಾಣಿಕ ಸೇವೆ ಮಲ್ಪೆರೆ ತಯಾರುಲ್ಲಾಂದು ಮಾತಿರ್ಲ ಪ್ರತಿಜ್ಞೆ ಮಲ್ತೆರು. ಸಾಹಿತ್ಯ ಬರವುದಾರ ಅರವಿಂದ ಚುಕ್ಕಾಡಿ ಮೊಳಹಳ್ಳಿ ಶಿವರಾವ್ ಬಗೆಟ್ ಬರೆತಿನ ಮೊಗೆದಷ್ಟು ಮೊಳೆಯುವ ಮೊಳಹಳ್ಳಿ ಪನ್ಪುನ ಆಕರ ಗ್ರಂಥನು ಎಂ.ಎನ್. ರಾಜೇಂದ್ರ ಕುಮಾರ್ ಬಿಡುಗಡೆ ಮಲ್ತೇರು. ಅರವಿಂದ ಚುಕ್ಕಾಡಿ ಪಾತಿರ್ದು ಕರಾವಳಿನ ಕಟ್ಟಿನ ಮೂವೇರು ಮಹನೀಯರಡು ಕುದ್ಮಲ್ ರಂಗರಾಯರು, ಕಾರ್ನಾಡ್ ಸದಾಶಿವರಾಯರು ಬೊಕ್ಕ ಮೊಳಹಳ್ಳಿ ಶಿವರಾಯರು ಮುಖ್ಯ ಆದುಲಿருந்து ಪಂಡೆರು. ಕ್ಯಾಂಪ್ಕೋ ಸಂಸ್ಥೆ ಗುರ್ಕಾರ್ಯರು ಎಸ್ ಸತೀಶ್ ಚಂದ್ರ ಪಾತಿರ್ದು ಸಹಕಾರ ಕ್ಷೇತ್ರಡು ಇತ್ತೆ ಮಲ್ಲ ಸ್ಥಾನ ತಿಕ್ಕೊಡು ಪಂದಾಂಡ ಐತ ಪಿರವು ಹಿರಿಯರ್ನ ದಿಂಜ ಪುಣೆ ಪೋಂಡು ಅಕ್ಲಿನ ದಕ್ಷತೆ ಪ್ರಾಮಾಣಿಕತೆ ಸಹಕಾರ ಕ್ಷೇತ್ರವನ್ನು ಬುಳೆಪಾದನೆಂದು ಪಂಡೆರು. ಸಹಕಾರಿ ರಂಗದ ಅದ್ಭುತ ಬುಳಿಚಿಡ್ದಾವ್ರ ಎಂ.ಎನ್. ರಾಜೇಂದ್ರ ಕುಮಾರಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಪೇರು ಉತ್ಪತ್ತಿ ದಕ್ಲಿನ ಒಕ್ಕೂಟದ ಗುರ್ಕಾರ್ಯರು ರವಿರಾಜ ಹೆಗಡೆ ಪಾತಿರ್ದು ಒಡಿಪು ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರಿ ಕ್ಷೇತ್ರಡು ಓ ಮಾತ ಸಾಧನೆ ಮಲ್ಪೊಲಿಯ ಅವಿನ ಮಾತ ರಾಜೇಂದ್ರ ಕುಮಾರ್ ಮಲ್ತದೇರೆಂದು ಪಂಡೆರು. ರಾಜೇಂದ್ರ ಕುಮಾರ್ ಗುರ್ಕಾರ್ಮೆದ ಪಾತ್ರ ಪಂಡದು ಸಹಕಾರಿ ಕ್ಷೇತ್ರಗೂ ಮೊಳಹಳ್ಳಿ ಶಿವರಾವ್ ಹೆಚ್ಚಿನ ಬಲ ಮಲ್ತು ಕೊಡ್ತೇರು. ನಮ್ಮವು ಬ್ಯಾಂಕ್ಲಿನ ಅಪ್ಪೆ ಊರುಂದು ಪೆರ್ಮೆ ಪಡೆಪ ಐತಂಚ ಈ ಕ್ಷೇತ್ರ ಗಟ್ಟಿಡು ಬುಳೆದು ಉಂತುದುಂಡು ಆಂಡ ರಾಷ್ಟ್ರೀಕೃತ ಬ್ಯಾಂಕುಲು ತಗ್ಗೊಂದುಂಡು. ನಮ್ಮ ವಾಣಿಜ್ಯ ಬ್ಯಾಂಕ್ಲಿಗೆ ಸರಿಸಮ ಅದು ಉಂತುದ ಎನ್ನುನೆಕ್ ಮೊಳಹಳ್ಳಿ ಶಿವರಾಯರು ಪಾಡ್ದು ಕೊರ್ನ ಮಾರ್ಗದರ್ಶನನೆ ಕಾರಣ ಅಂದ್ ರಾಜೇಂದ್ರ ಕುಮಾರ್ ಪಂಡೇರು. ಬೂಕುಬರೇನ ಅರವಿಂದ ಚುಕ್ಕಾಡಿಯರಿಗೆ ಮರ್ಯಾದೆ ಸಂದಾಯ್ತ ಮಲ್ತೇರು. ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಮುಖ್ಯ ಕಾರ್ಯತವನಾಧಿಕಾರಿ ಗೋಪಾಲಕೃಷ್ಣ ಭಟ್, ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ, ಬ್ಯಾಂಕ್ದ ನಿರ್ದೇಶಕರು ಮಂಡಳಿ ದಕ್ಕಲು ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕ ಮಂಡಳಿದ ಸದಸ್ಯರು ಕಾರ್ಯಕ್ರಮಟ್ಟಿದ್ದರು. ಇಲ್ಲಿ ಕರಾವಳಿಯನ್ನು ಕಟ್ಟಿದ ಮೂವರು ಮಹನೀಯರಲ್ಲಿ ಬಹಳ ಮುಖ್ಯರಾದವರು ಮೂವರು ಮಹನೀಯರು, ಅವರಲ್ಲಿ ಒಬ್ಬರು ಮೊಳಹಳ್ಳಿ ಶಿವರಾಯರು ಪ್ರಾರಂಭಿಕ ಅವಧಿಯಲ್ಲಿ. ಆಮೇಲೆ ಎಲ್ಲರೂ ಅದನ್ನು ಬೆಳೆಸ್ತಾ ಹೋದರು. ಒಬ್ಬರು ಕುದ್ಮಲ್ ರಂಗರಾಯರು ಸಮಾಜ ಸುಧಾರಣೆಯಲ್ಲಿ, ಇನ್ನೊಬ್ಬರು ಕಾರ್ನಾಡ್ ಸದಾಶಿವರಾಯರು ಸ್ವಾತಂತ್ರ್ಯ ಹೋರಾಟದಲ್ಲಿ, ಮೂರನೆಯವರು ಮೊಳಹಳ್ಳಿ ಶಿವರಾಯರು ಆರ್ಥಿಕ ರಂಗದಲ್ಲಿ. ಈಗ ಇಡೀ ಭಾರತದ ಬ್ಯಾಂಕಿಂಗಿನ ತೊಟ್ಟಿಲು ಅಂತೇಳಿ ಹೇಳಿ ದಕ್ಷಿಣ ಕನ್ನಡ ಕರೆಯಲ್ಪಟ್ಟಿತ್ತು ಅಂತ ಹೇಳಿದ್ರೆ ಇವರ ಕೊಡುಗೆಗಳು ಬಹಳ ಇದೆ. ಸುಖದಲ್ಲಿ, ಸಂತೋಷದಲ್ಲಿ, ನೆಮ್ಮದಲ್ಲಿ ಜಗತ್ತಿನ 4ನೇ ದೊಡ್ಡ ಎಕಾನಮಿಯಾಗಿ ಎಲ್ಲರನ್ನ ಸಮಭಾವದಿಂದ ನೋಡಿ ಮತ್ತು ಏನಾದರೂ ನಾವು ಸಶಕ್ತ ಆಗಲಿಕ್ಕೆ ಮೂಲ ಕಾರಣ ಅಂದರೆ ಈ ನಮ್ಮ ಜಿಲ್ಲೆ 10ನೇ ಸ್ಥಾನದಲ್ಲಿ ಇರಬೇಕಾಗಿದ್ದರೆ ನಾನು ರಾಜೇಂದ್ರ ಕುಮಾರ್ ಅಲ್ಲಿ ಕೇಳಿದೆ,
ಅಡಿಕೆಯ ಅಲ್ಲವ ಸಹಕಾರಿಯ ಅಂತ. ಅದು ಎರಡೂ ಸೇರಿದ ಕಾರಣ. ಯಾಕಂದರೆ ಅಡಿಕೆ ಬೆಳೆಸಲಿಕ್ಕೆ ನಮ್ಮ ಪ್ಯಾಕ್ಸಿನಿಂದ, ನಮ್ಮ DCC ಬ್ಯಾಂಕಿಂದ ಎಲ್ಲ ರೀತಿಯ ಸವಲತ್ತುಗಳನ್ನು ನಾವು ಪಡ್ಕೊಂಡು ಅದನ್ನು ಮಾರ್ಕೆಟಿಂಗ್ ಅದ್ಭುತ, ಎಷ್ಟೇ ಬೆಳೆದರೂ ಕೂಡ ಅದನ್ನು ಕ್ಯಾಂಪ್ ಅದನ್ನು ಖರೀದಿ ಬಿಡಿ ಮಾರಾಟ ಮಾಡ್ತದೆ. ಅದೇ ರೀತಿ KMF ಕೂಡ ಈ ರೀತಿಯ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ನಾವು ಅದ್ಭುತವಾಗಿ ಅಳವಡಿಸಿದ ಕಾರಣ ನಮಗೆ ಇವತ್ತು 10ನೇ ಸ್ಥಾನದಲ್ಲಿ ನಾವಿದ್ದೇವೆ. ಈ ಉಭಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಾವು ಶ್ರೀಯುತ ಡಾಕ್ಟರ್ M.N. ರಾಜೇಂದ್ರ ಕುಮಾರ್ ಅವರಿಂದ ನೋಡಿದ್ದೇವೆ, ಕಲಿತಿದ್ದೇವೆ. ಅವರಿಂದ ಪ್ರೇರಿತರಾಗಿ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ನಡೆಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಮೊಲಹಳ್ಳಿ ಶಿವರಾಯರ ಒಂದು ಆದರ್ಶಗಳನ್ನು ನಾವು ಇಟ್ಕೊಂಡು ಬಹುಶಃ ಎಲ್ಲ ಅವರ ಆದರ್ಶಗಳನ್ನು ಪಾಲಿಸಲಿಕ್ಕೆ ಆಗದಿದ್ದರೂ ಕೂಡ ಒಂದಷ್ಟು ಆದರ್ಶಗಳನ್ನು ಈ ಕ್ಷೇತ್ರದಲ್ಲಿ ಪಾಲಿಸುವ ಮೂಲಕ ಬಹುಶಃ ಇವತ್ತು ಈ ಒಂದು 2 ಉಭಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಇಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ. ವ್ಯಾಪಾರ ಮಾಡಲಿಕ್ಕೆ ಬೇಕಾದಂಥ ಹಣಕಾಸನ್ನು ಒದಗಿಸುವವರೇ ಸಹಕಾರಿ ಕ್ಷೇತ್ರದಿಂದ. ಆದ್ದರಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ಇವತ್ತು ಮೊಳಹಳ್ಳಿ ಶಿವರಾಯರು ನಮಗೆ ತಂದುಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಒಂದು ಸಣ್ಣ ಉದಾಹರಣೆ ಹೇಳ್ಬೋದು. ನಮ್ಮ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕುಗಳ ತವರೂರು ಅಂತ ನಾವು ಭಾಳ ಹೆಮ್ಮೆ ಪಡ್ತಿತ್ತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಆದಷ್ಟು ವಾಣಿಜ್ಯ ಬ್ಯಾಂಕುಗಳು ದೇಶದಲ್ಲಿ ಯಾವ ಜಿಲ್ಲೆಯಲ್ಲಿಯೂ ಆಗಲಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಆದಷ್ಟು. ಅದೇ ರೀತಿ ನಮ್ಮ ಸಹಕಾರಿ ಕ್ಷೇತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊಳಹಳ್ಳಿ ಶಿವರಾಯರಿಂದ ಪ್ರಾರಂಭ ಆಗಿ ಇವತ್ತು ಬಲಾಢ್ಯವಾಗಿ ಬೆಳೀತಾ ಇದೆ. ಪರಿಸರನು ಒರಿಪಾದು ರಕ್ಷಣೆ ಮಲ್ಪಿನ ಕಾರ್ಯ ಕುಳ್ಳಲದ ರೀತಿಯ ಆವಡುಂದು ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಪಂತೇರು ಕುಡ್ಲದ ಬೆಂದೂರು ಇಂಗ್ರಜಿ ಸಭಾಂಗಣಡು ವಿಶೇಷ ಪರಿಸರ ಮಾಹಿತಿ ಶಿಬಿರ ಉದೀಪನ ಮಲ್ತದ ಆರ್ಪಾತಿರಿಯರು. ಕುಡ್ಲ ಕ್ಯಾಥೋಲಿಕ್ ಧರ್ಮ ಕ್ಷೇತ್ರದ ಪರಿಸರ ಆಯೋಗದ ಸಂಚಾಲಕಿಯರು ಬೊಕ್ಕ ಕಾರಿಂತೆರೆಗಾದ ವಿಶೇಷ ಪರಿಸರ ಮಾಹಿತಿ ಶಿಬಿರ ಐತರ ಕುಡ್ಲದ ಬೆಂದೂರು ಇಂಗ್ರೇಜಿ ಸಭಾಂಗಣಡು ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ನಗರಾಭಿವೃದ್ಧಿ ಘಟಕದ ಯೋಜನಾ ನಿರ್ದೇಶಕರು ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಶಿಬಿರ ಉದೀಪನ ಮಲ್ತೇರು. ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಪಾತಿರ್ದು ಇತ್ತೆ ನಮ್ಮ ಸುತ್ತಮುತ್ತದ ಪರಿಸರನು ನಮ್ಮನೆ ಹಾಳು ಮಲ್ತೊಂದಿಲ್ಲ. 2013 ಮೇಟ್ ಚಿಕ್ಕಮಗಳೂರು ಬೊಕ್ಕ ಕೊಡಗಡು ನಡತಿನ ಬಾರಿ ಪೋಡಿಗೆದ ಪ್ರಕೃತಿ ಮುನಿನೆಕ್ ನಮ್ಮ ಸ್ವಾರ್ಥ ಬೊಕ್ಕ ಜವಾಬ್ದಾರಿ ಇಜ್ಜಂದಿನವೇ ಮೂಲ ಕಾರಣ. ಪರಿಸರನು ಒರಿಪಾದ ರಕ್ಷಣೆ ಮಲ್ಪನ ಕಾರ್ಯ ಕೊಳಲದ ರೀತಿಡು ಆವಡು ಪ್ರಕೃತಿನ ಕಾತೊಂದು ಅವೆನು ನಮ್ಮ ನನದ ತರೆ ಮಾರ್ಗ ರಕ್ಷಣೆಡು ಕೊರ್ಪುನ ಜವಾಬ್ದಾರಿ ನಮ್ಮ ಮಿತ್ತುನೊಂದು ಪಂಡಿರು. ಆರೋಗ್ಯ ಬೊಕ್ಕ ಪರಿಸರದ ನಡುತ ಒಂಜಕ್ಕೊಂಜಿ ಬುಡಂದಿನ ಸಂಬಂಧದ ಬಗೆಟ್ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಲೆನ ನಿರ್ದೇಶಕರು ಧರ್ಮಗುರು ಫೌಸ್ಟಿನ್ ಲ್ಯುಕಾಸ್ ಲೋಬೋಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರದ ಕಾರ್ಯತೋವನ್ನ ನಿರ್ದೇಶಕರು ಪ್ರೊಫೆಸರ್ ರಾಜೇಂದ್ರ ಕಲ್ಬಾವಿ ಬೊಕ್ಕ ಹಸಿರು ದಳದ ಪ್ರಾಜೆಕ್ಟ್ ಮ್ಯಾನೇಜರ್ ಬೊಕ್ಕ ಸಾಮಾಜಿಕ ಕಾರ್ಯಕರ್ತರು ನಾಗರಾಜ್ ಬಜಾಲ್ ಸಂಪನ್ಮೂಲ ವ್ಯಕ್ತಿಲಾದಿದ್ದರು. ಕಾರ್ಯಕ್ರಮಟು ಕುಡ್ಲಾ ಕ್ರೈಸ್ತ ಧರ್ಮ ಕ್ಷೇತ್ರದ ಪರಿಸರ ಆಯೋಗದ ಕಾರ್ಯಂತರು ಲೂವಿಸ್ ಜೆ ಪಿಂಟೋ, ಕಾರ್ಯಕಾರಿ ಸಮಿತಿ ಸದಸ್ಯರು ಧರ್ಮಗುರು ಡಾಕ್ಟರ್ ಮೈಕಲ್ ಸಾಂತುಮಯೂರ್, ಭಗಿಣಿ ಫ್ಲಾವಿಯಾ ವಿಲ್ಮಾ ಕಾರ್ಯಕ್ರಮ ಇದ್ದರು. If you construct a wall through nature, then definitely it will stay forever. If you construct a wall with a man-made, then definitely it will get damaged, disaster and demolition. ಅದನ್ನು ಆಗಬಾರ್ದು ಅಂತಂದರೆ ನಾವೆಲ್ಲರೂ ಸಹ ಮಾತಾಡ್ತೀವಿ. ಸೊ ನಿತ್ಯ ಬಿಡಾರದಲ್ಲಿ ವಾಸಿಸೋದಕ್ಕೋಸ್ಕರ ನಮ್ಮನ್ನು ನಾವೇ ಸಿದ್ಧಪಡಿಸ್ಕೊಂಡು ನಾವು ನಿತ್ಯ ಬಿಡಾರ ಹೋಗೋಕ್ಕೆ ನಾವು ಸಿದ್ಧರಾಗಬೇಕಲ್ವ. ಸೊ ವಿ ವಾಂಟೆಡ್ ಟು ಸ್ಟೇ ಇನ್ ದ ಪ್ಯಾರಡೈಸ್, ಬಟ್ ವೇರ್ ಗಾಡ್ ಹ್ಯಾಸ್ ಗಿವನ್ ದಟ್ ಪ್ಯಾರಡೈಸ್ ವಿ ವಾಂಟೆಡ್ ಟು ಸ್ಪಾಯ್ಲ್ ಆ್ಯಂಡ್ ವಿ ವಾಂಟೆಡ್ ಟು ಅಲ್ವಾ. ಸೊ ಆ ಪ್ಯಾರಡೈಸ್ಗೆ ಹೋಗಬೇಕಾದ್ರೂ ಸಹ ದೇವರು ನಮಗೆ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ. ಸೊ ವಿ ಸೇ ಸಮ್ ಪ್ಯಾರಬಲ್ಸ್, ವಿ ಟೀಚ್ ಫಾರ್ ಅದರ್ಸ್, ಇನ್ಸ್ಟೆಡ್ ಆಫ್ ದಟ್ ವಿ ಟೀಚ್ ಅವರ್ ಸೆಲ್ಫ್, ಗೆಟ್ ಥ್ರೂ ಇಟ್. ನಾವೇನು ಪ್ರತಿಜ್ಞೆ ಮಾಡ್ಕೊಂಡಿದ್ವಿ ಅದೇ ರೀತಿಯಲ್ಲಿ ನಾವು ಪಾಲನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ
ಸ್ವತಂತ್ರ ಲಿಪಿ ಉಪ್ಪುನ ಭಾಷೆ ತುಳು ಐಕ್ ಅಧಿಕೃತ ತಾನಮಾನ ತೆಕ್ಕಿಜಿ ಆಂಡ ಎಂಕಲು ಜೀವಡುಲ್ಲ ಅಂದು ತೋಜಾವನ ಕಾರ್ಯಕ್ರಮ ಆಟಿದ ಕೂಟ ಅಂದು ದಯಾನಂದ ಕತ್ತಲ್ ಸಾರ್ ಪಂತೆರು ಚೈತನ್ಯ ಶಿಕ್ಷಣ ಸಂಸ್ಥೆ ವಾಮಂಜೂರ್ದ ನಿಲಿಟು ನಡತಿನ ಚೈತನ್ಯಡು ಆಟಿದ ಗಮ್ಮತ್ತು ಪನ್ಪುನ ಕೂಟಡು ಅರ್ಪಾತಿರಿಯರು ಚೈತನ್ಯ ಶಿಕ್ಷಣ ಸಂಸ್ಥೆ ವಾಮಂಜೂರ್ದ ನಿಲಿಟ್ ಮುಗಿಲ ಫ್ರೆಂಡ್ಸ್ ಮೂಡ್ಶೆಡ್ಡೆದ ಸಾಕಾರುಡು ಮೂಡುಶೆಡ್ಡೆ ಸಾನದ ಇಲ್ಲ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಕೈತಲ ಐತಾರ ಚೈತನ್ಯಡು ಆಟಿದ ಗಮ್ಮತ್ತು ಪನ್ಪನ ಕೂಟ ನಡತಂಡ ದುಂಬತ್ತ ಪೊಡಿ ಜೋಕ್ಲಿಡ್ದು ತುಳು ಪದನಲಿಕೆ ಮೂಡ್ದು ಬತ್ತಂಡ ಆಟಿ ಕಳಿಂಜನ ಒಟ್ಟುಗೂ ತುಳುನಾಡ್ದ ದುಂಬು ಬೊಕ್ಕ ಇತ್ತಿಲ್ಲ ಬಿನ್ನಿ ಸಾಗೊಲಿದಕ್ಲು ಗಳಸುನ ಸಾಧನುಲಿನ ಪತ್ತೊಂದು ಬಿನ್ನೆರೆನು ಕೂಟದ ಚಾವಡಿಗೆ ಬತ್ತೇರು ಕೂಟೋಡು ಮನೋಜ್ ಮಾತ್ರೆಲ್ಲ ಎತ್ಕೊಂಡರು ಚೈತನ್ಯ ಶಿಕ್ಷಣ ಸಂಸ್ಥೆದ ಗುರ್ಕಾರ್ದಿ ಪ್ರಿನ್ಸಿಪಾಲರು ವಿಜೇತ ಅಮೀನ್ ಬಿನ್ನೆರೆಗ ಮರ್ಯಾದಿ ಸಂದೈತ ಮಲ್ತೇರು ಸಾನದ ಇಲ್ಲಲ್ದ ಗಡಿಪತ್ತಿನಾರು ವೆಂಕಪ್ಪ ಚೌಟ ತೊಡರ್ ಬೊಲ್ಪ ಹೊತ್ತಾದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬದ ಗುರುಕಾರ್ಯರು ದಯಾನಂದ ಕತ್ತಲ್ ಸಾರ್ ತಾರೆದ ಕೊಂಬಾರಳ್ತದ ಚೈತನ್ಯಡ ಆಟಿದ ಗಮ್ಮತ್ತು ಪನ್ಪನ ಕೂಟನು ಉದಿಪನ ಮಲ್ತೇರು ದಯಾನಂದ ಕತ್ತಲ್ ಸಾರ್ ಪಾತೆರ್ದ ಸಂಸ್ಕೃತಿನು ನಮ್ಮ ತೆರಿದು ಸಮಾಜಗೂ ಪಟ್ಟುಡುಂದು ಚೈತನ್ಯ ಸಂಸ್ಥೆದ ಗುರುಕಾರ್ದಿ ಈ ಕಾರ್ಯಕ್ರಮ ಮಲ್ತದೇರು ತುಳು ಭಾಷೆಗೆ ಸ್ವಂತ ಲಿಪಿ ಉಂಡು ಸಮೃದ್ಧವಾಯಿನ ಕೃಷಿ ಬದುಕದ ನಾಡು ತುಳುನಾಡು ನಮ್ಮ ಭಾಷೆಗೆ ಅಧಿಕೃತ ಸ್ಥಾನಮಾನ ತೆಗೆದಿಜೆ ಅಂಡ ಎಂಕಲು ಜೀವಡುಲ್ಲ ಅಂದ ತೋಜಾವನ ಕಾರ್ಯಕ್ರಮ ಈ ಆಟಿದ ಕೂಟ ಅಂದ ಪಂಡೇರು ಪಚ್ಚನಾಡಿ ಬಂದಲೆದ ಶ್ರೀಮಂತ ರಾಜಗುಳಿಗ ಸನ್ನಿಧಿದ ಧರ್ಮದರ್ಶಿ ತುಳು ನಾಟಕ ಸಿನಿಮಾ ಕಲಾವಿದರು ಸತೀಶ್ ಪೂಜಾರಿ ಬಂದಲೆ ಪಾತಿರ್ದು ಮೂಡ್ಶೆಡ್ಡೆ ಬಾರಿ ಕಾರ್ಣಿಕದ ಜಾಗೆ ದುಂಬು ಆಟಿ ಬಾರಿ ಕಷ್ಟದ ದಿನ ಅಂಡ ಐತರ ಬಾರಿ ಜಾಲಿದ ದಿನ ಅಂತ ಪನ್ಪನಂಚ ಆತಂಡ ಚೈತನ್ಯದ ಗುರ್ಕಾರ್ದಿ ಈ ಕೂಟಗಾದ ಬಾರಿ ಕಷ್ಟ ಬೈದಿರಂದು ಪಂಡಿರು ಪಣವಸಾಯ ಪಟ್ಟುನ ತುಳುಲಿಪಿ ಕಲ್ತಿನ ಜೋಕ್ಲಿಗ ಮರ್ಯಾದಿ ಓಲೆ ಪಟ್ಟುನ ಬರೋ ಕಲ್ಪನ ಸಾಧಕಿರಿಗೆ ಮರ್ಯಾದಿ ಇಂಚ ಕೂಟ ಗೆಲ್ಮೆ ನೋಡು ಸಾಗಂಡ ಸಾಧಕಿರಾಯನ ರೂಪಿಕಾ ಶೆಟ್ಟಿ ಬಕ ಅಂಕಿತ ಶೆಣೈ ಮಕ್ಕಳಿಗೆ ಮರ್ಯಾದೆ ಸಂದಾಯ್ತ ಮಲ್ತೇರು ಮಂಡ್ಸ್ ವೆಲ್ಫೇರ್ ಟ್ರಸ್ಟ್ ಕಾರ್ಯ ಗುರುಕಾರ್ಯರು ದೇವಿ ಚರಣ್ ಶೆಟ್ಟಿ ಕುಡ್ಲಾ ವಕೀಲರ ಸಂಘದ ಗುರುಕಾರ್ಯ ಜಗದೀಶ ಶೇಣವ ಎಂಬಿ ರವೀಂದ್ರನಾಥ ಶೆಟ್ಟಿ ಸತೀಶ್ ಆಳ್ವ ಮುಡಾರೆ ಅರುಣ್ ಮಾಡ ಡಾಕ್ಟರ್ ಬಿಂದ್ಯಾ ಪ್ರಸಾದ್ ಶೆಟ್ಟಿ ಸಾಕ್ಷಾ ಶೆಟ್ಟಿ ವಕೀಲರು ಉಮೇಶ್ ಶೆಟ್ಟಿ ಹೊಸಲಕ್ಕೆ ಕಿರಣ್ ಶೆಟ್ಟಿ ಹೊಸಲಕ್ಕೆ ರತನ್ ಶೆಟ್ಟಿ ಪ್ರವೀಣ್ ಆಳ್ವ ರಾಜ್ಕುಮಾರ್ ಶೆಟ್ಟಿ ಜಯರಾಮ್ ಶೆಟ್ಟಿ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಬಿನ್ನೆರಾದ ಆಟಿದ ಗಮ್ಮತ್ತು ಕೂಟೊಡಿತೇರು ಚೈತನ್ಯ ಎಜುಕೇಷನಲ್ ಟ್ರಸ್ಟ್ದ ಮಾತಾ ಪದಾಧಿಕಾರಿಗಳು ಮುಗಿಲಾ ಫ್ರೆಂಡ್ಸ್ ಮುಖ್ಯಸ್ಥರು ಲೋಕೇಶ್ ಚೌಟ ಒಕ್ಕ ಪದಾಧಿಕಾರಿಗಳು ಸದಸ್ಯರು ಕೂಟನು ಸುಧಾರ್ಥ ಕೊರಿಯರು ನೀರು ದಿಂಜಿದಿನ ಕಂಡುಡು ಬೇತೆ ಬೇತೆ ಗೊಬ್ಬುಲೆಡು ಜೋಕುಲು ಜವಣಿರು ಜವಂದಿಲು ಪಾಲ್ದೆ ತೊಂಡಿರು ಆಟಿ ಸೇರ್ನಂಚ ಮರಿಯಲದ ತೆನಸ್ಲೆನ ಪಂತ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು ಈ ಚೈತನ್ಯ ಬಡಪನ ಶಿಕ್ಷಣ ಸಂಸ್ಥೆನೆ ಕಟ್ಟಿಂದ ನಿಜವಾಯಿನ ಶಿಕ್ಷಣದ ಅರ್ಥದಾದ ನಿಜವಾಯಿನ ಶಿಕ್ಷಣದ ಅರ್ಥ ಬಂದ ಖಾಲಿ ಪುಸ್ತಕದ ಬದನೆಕಾಯಿನ ಓದುನವತ್ತು ಸಮಾಜ ಪಡುಪುನಂಚುತ್ತಿನ ಒಂದು ವಿಶೇಷವಾಯಿನ ಪುಸ್ತಕದ ಉಳ ಇಪ್ಪುನಂಚುತ್ತಿನ ಬೇತೆ ಬೇತೆ ರೀತಿಯ ಒಂಜಿ ಅರ್ಥಪೂರ್ಣವಾಯಿನ ಲಲಿತ ಕಲೆಕುಲಾದಿಪ್ಪು ಅತ್ತಂಡ ಸಂಗೀತ ಆದಿಪ್ಪು ಅತ್ತಂಡ ಬೇತೆ ಬೇತೆ ರೀತಿಯ ಹೆಚ್ಚಿನ ಮರ್ಜಿಲುಲ್ಲನ ತುಳುನಾಡಿನ ಸಂಸ್ಕೃತಿ ಆದಿಪ್ಪು ಒಂದೇನು ಪೂರ ನಮ ತೆರಿಯೊಂದು ಸಮಾಜಕ್ಕೂ ಪಟ್ಟೋಡು ಪಡಪನಂಚುತ್ತಿನ ಮಲ್ಲ ಅಂಗಡಿ ಆ ಶಿಕ್ಷಣ ಸಂಸ್ಥೆದ ಗುರುಕಾರ್ದಿ ಆದ ಈ ಪ್ರದೇಶದ ಮಹತ್ವ ಜವಣರನ್ನು ಅತ್ತಂಡ ಹಿರಿಯ ಆಕ್ಲಿನ ಪೂರ ಒಟ್ಟಬಾರ್ದು ಈ ಚಿತ್ರ ಕಾರ್ಯಕ್ರಮ ಬಲ್ತಿದ್ದಾರೆ ಚೈತನ್ಯ ಎಜುಕೇಶನಲ್ ಟ್ರಸ್ಟ್ ರಿಜಿಸ್ಟರ್ ವಾಮಂಜೂರ್ ನೆತ್ತ ಈ ಮೂಡು ಸೆಡ್ಡೆ ಪನ್ಪೊನಂಚಿತ್ತನ ಒಂಜಿ ಬಾರಿ ಮಲ್ಲ ಒಂಜಿ ಕಾರ್ಣಿಕದ ಜಾಗೊಂದು ಮೂರು ವಾಬೇಲಲ ಹಾಲಾಪುಜಿ ದುಂಬು ಆಟಿ ಪಣೊಂದಿತ್ತೇರಿಗೆ ಬಾರಿ ಕಷ್ಟದ ದಿನ ಇತ್ತೆ ಅಂಚತ್ತು ಆಟಿದ ಐತಾರ ಬಾರಿ ಜ್ವಾಲಿದ ದಿನ ವಾ ಪುಲ್ಕಟೆಲ್ಲಜ್ಜಿ ವಾ ಪೆಲ್ತಾಡಿಲ್ಲಜ್ಜಿ ಇತ್ತೆ ಓವು ಪೆಲ್ತಾಡಿ ಬಂಡ ಜನಕ್ಕೆ ದಾದಂತೆ ಗೊತ್ತು ಒಂಜಿ ಗುಜ್ಜದ ಗಚ್ಚ ಮಲ್ತಿತ್ತೇರೆ ಇಲ್ಲಾಡೆ ಜೋಕುಳು ಮಾತ ಪೆಲ್ತಾಡಿನ ಬರಿಕದಿ ಇದು ಖಾಲಿ ಪಚ್ಚಿರ್ತೀನೊಂದುಲ್ಲ ಇತ್ತೆ ದಾದಾಂಡಲ ಉಂಡ ಓಲಜ್ಜಿ ನಮ್ಮ ಕಲ್ಪ ಅವರು ಜೋಕ್ಲಿಗೆ ಕುಡ್ಲದ ಕಾಸಿಯಾ ಹೈಸ್ಕೂಲ್ ಪರ ವಿದ್ಯಾರ್ಥಿ ಸಂಘದ 2026-27ನೇ ಸಾಲದ ಹೊಸ ಪದಾಧಿಕಾರಿಲಿನ ಅಧಿಕಾರದ ತೊನ್ನಲೇಸ್ ಶಾಲದ ಸಭಾಂಗಣಡು ನಡೆಸಿದ ಕುಡ್ಲದ ಕಾಸಿಯಾ ಹೈಸ್ಕೂಲ್ ಪರ ವಿದ್ಯಾರ್ಥಿ ಸಂಘದ 2026-27ನೇ ಸಾಲದ ಹೊಸ ಪದಾಧಿಕಾರಿಲಿನ ಅಧಿಕಾರದ ತೊನ್ನಲೇಸ್ ಕಾಸಿಯಾ ಶಾಲೆದ ಸಭಾಂಗಣಡು ಅಟ್ಟಣೆ ಮಲ್ತದಿತ್ತೇರು ಸಂಘದ ಈ ದುಂಬದ ಗುರುಕಾರ್ಯರು ಮಾಧವ ಬಂಗೇರ ಇತ್ತದ ಗುರುಕಾರ್ಯರಾದಪ್ಪನ ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟಿಯರೆಗೂ ಬೊಕ್ಕ ಈ ದುಂಬದ ಕಾರಿಂತಿರ್ ಗಣೇಶ್ ಕೊಟ್ಟಾರಿ ಇತ್ತದ ಕಾರಿಂತಿರಾಯ್ನ ಪ್ರವೀಣ್ ಪಿಆರ್ ಮೇರೆಗ ಅಧಿಕಾರ ಕೈಪಕತ್ತೇರು ದುಂಬದ ಪಣವ್ ಗುರುಕಾರ್ಯರಾದಿತ್ತಿನ ಮನ್ಸೂರ್ ಇತ್ತದ ಪಣವ್ ಗುರುಕಾರ್ಯರಾದ ಅಧಿಕಾರದೇ ತೊಂಡೇರು ಈ ದುಂಬದ ಗುರುಕಾರ್ಯರು ಮಾಧವ ಬಂಗೇರ ಗುರುಕಾರ್ಮೆ ವಹಿಸಿದ
ಬೆಳಕದಿತ್ತೆರು. ಕಾಸಿಯ ಹೈಸ್ಕೂಲ್ ಅಧ್ಯಾಪಕರು ಪ್ರೀತಿ ಮಲ್ಲವಿನ್ಯರಾದಿತ್ತೆರು. ತುಂಬುದ ಗುರ್ಕಾರಿ ರಾಯನ ಉಮೇಶ ಯು ಬೊಕ್ಕ ಸೀತಾರಾಮ ಎ ಕಾಸಿಯಾ ಹೈಸ್ಕೂಲ್ ಪರವಿದ್ಯಾರ್ಥಿ ಸಂಘ ನಡೆದ ಬತ್ತಿನ ಸಾಧಿನ ನೆಂಪು ಮಲ್ತೊಂಡೆರು. ಇತ್ತೆದ ಗುರ್ಕಾರ್ಯರು ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಸಂಘದ ಕಾರ್ಯನ ಬಗೆಟ್ಟು ತುಂಬತ್ತ ಒಂಜಿ ನೋಟ ದುಂಬುದಿಯರು. ಪರವಿದ್ಯಾರ್ಥಿ ಸಂಘದ ಸದಸ್ಯರು ಬರೋ ಕಲ್ಪನಕುಲು ಕಾರ್ಯಕ್ರಮ ಇತ್ತೆರು. ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಶಾಲೆಯ ಆಗಿನ ಮುಖ್ಯೋಪಾಧ್ಯಾಯರಾದ ಎವರೆಸ್ಟ್ ಕ್ರಾಸ್ಟರ್ ಒಂದು ಸಹಕಾರ ಮತ್ತು ಎಲ್ಲ ಅಧ್ಯಾಪಕೇತರ ತಂಡದೊಂದಿಗೆ ಉತ್ತಮವಾಗಿ ಬೆರೆತು ಮಿಳಿತಗೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಇದಕ್ಕಾಗಿ ಇಂದಿನ ಆಡಳಿತ ವರ್ಗ, ನಮ್ಮ ಕಾಶಿಯಾದ ಸಂಚಾಲಕರು, ಆಡಳಿತ ವರ್ಗ ಹಾಗೂ ಎಲ್ಲ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ನನ್ನ ಅಧಿಕಾರಾವಧಿಯಲ್ಲಿ ಸಂಘದ ವತಿಯಿಂದ ಶಾಲೆಯ 67ನೇ ವಾರ್ಷಿಕೋತ್ಸವದ ವಿವಿಧ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಗುರುಗಳಾದ ಎವರೆಸ್ಟ್ ಫೆಲಿಕ್ಸ್ ಟ್ರಸ್ಟ್ ಇವರ ಬೀಳ್ಕೊಡುಗೆ ಸಮಾರಂಭ, ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಯಿತು. ಈ ಎಲ್ಲ ಯಶಸ್ಸಿನ ಹಿಂದೆ ನಾನು ಒಬ್ಬನೇ ಇರಲಿಲ್ಲ. ನನ್ನೊಂದಿಗೆ ಹೆಗಲಿಕೊಟ್ಟು ಶ್ರಮಿಸಿದ ಸಂಪೂರ್ಣ ಕಾರ್ಯಕಾರಿ ಸಮಿತಿ ಮತ್ತು ನಿಮ್ಮೆಲ್ಲರ ನಿರಂತರ ಸಹಕಾರವಿತ್ತು. ನನಗೆ ಮಾರ್ಗದರ್ಶನ ನೀಡಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರೊಂದಿಗೆ ನಾನು ಶಿರಸ ನಮನಗಳು. ನಮಗೆ ಬಹಳಷ್ಟು ಒಂದು ತುಂಬ ಸಹಕಾರ ಸಿಗುವಂತಂತ ಹೇಳಿದರೆ ರಾಮಕೃಷ್ಣ ಮಠದ ವಿದ್ಯಾರ್ಥಿಗಳಿಂದ. ಅವರು ನಮ್ಮ ಒಂದು ಶಾಲೆಯ ಒಂದು ಆತ್ಮ ಅಂತಲೇ ಹೇಳ್ಬೋದು. ಅವರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಿರುವ ಹಾಗೂ ಸದೃಢವಾಗಿರುವ ವಿದ್ಯಾರ್ಥಿಗಳು ಕೂಡ ಈಗ ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ನಾವು ನೃತ್ಯ, ಕಲೆ, NCC, ಗೈಡ್ಸ್, ಸ್ಪೋರ್ಟ್ಸ್ಗಳ ಮೂಲಕ ಅವರಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಬೆಳಕಿಗೆ ತರುವ ಪ್ರಯತ್ನವನ್ನು ನಾನು ಹಾಗೂ ನನ್ನ ಸಂಗಡಿಗರು ಎಲ್ಲರೂ ಜೊತೆಯಾಗಿ ನಾವು ಮಾಡ್ತಾ ಇದ್ದೇವೆ. ಇಡೀಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.